ಸೈನ್ಯಕ್ಕೆ ಸೇರಬೇಕು, ದೇಶ ಕಾಯಬೇಕು ಅನ್ನೋದು ಅನೇಕ ಮಂದಿ ಗ್ರಾಮೀಣ ಯುವಕರ ಕನಸು. ಆದರೆ ಸೈನ್ಯ ಸೇರೋ ಬಗ್ಗೆ ಮಾಹಿತಿ, ದೈಹಿಕ ತರಬೇತಿ ಇಲ್ಲದೆ ಹೆಚ್ಚಿನವರ ಕನಸು ನನಸಾಗೋದೇ ಇಲ್ಲ. ಇದಕ್ಕಾಗಿ ದೇಶ ಪ್ರೇಮಿಗಳ ತಂಡವೊಂದು ದೇಶ ಕಾಯುವ ಯುವಕರನ್ನ ತಯಾರು ಮಾಡುತ್ತಿದ್ದಾರೆ. ಹಾಗಿದ್ರೆ ಯಾವುದು ಈ ತಂಡ ನೋಡೋಣ ಈ ಸ್ಟೋರಿಯಲ್ಲಿ. ಹೊಟ್ಟೆಗೆ ಹಿಟ್ಟನ್ನು ನೀಡುವ ರೈತ ಎಷ್ಟು ಮುಖ್ಯವೋ, ದೇಶ ಕಾಯುವ ವೀರ ಯೋಧನ ಸೇವೆಯೂ ಅಷ್ಟೇ ಪ್ರಾಧಾನ್ಯ. ತಾಯಿ ಭಾರತಾಂಬೆಯ ಕಾಯುವ ಕಾಯಕ ಮಾಡಬೇಕು ಅನ್ನೋದು ದೇಶಪ್ರೇಮ ಮೈಗೂಡಿಸಿಕೊಂಡಿರುವ ಲಕ್ಷಾಂತರ ಬಿಸಿ ರಕ್ತದ ತರುಣರ ಆಸೆ, ಜೀವನದ ಮಹತ್ವದ ಗುರಿಯು. ಆದರೆ ಹಳ್ಳಿ ಪ್ರದೇಶದ ತರುಣರು ಸೈನ್ಯಕ್ಕೆ ಸೇರುವ ಕನಸು ಕಾಣುತ್ತಾರೆ ಹೊರತು ಅದು ಹೆಚ್ಚಿನವರಿಗೆ ಸಾಕಾರ ಆಗೋದೇ ಇಲ್ಲ. ಸೈನಿಕರಾಗಿ ಆಯ್ಕೆಯಾಗುವ ಮೊದಲು ಎದುರಿಸುವ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ಯಾವ ರೀತಿಯಲ್ಲಿ ನಡೆಯುತ್ತೆ ಎನ್ನುವುದು ಮಾಹಿತಿ ಇಲ್ಲದೆ ಇರೋದು ಇದಕ್ಕೆ ಮುಖ್ಯ ಕಾರಣ. ಹೀಗಾಗಿ ಉಡುಪಿ ಜಿಲ್ಲೆಯ ಬೈಂದೂರು ಭಾಗದ ಯುವಕರ ಸೈನ್ಯ ಸೇರುವ ಕನಸನ್ನು ನನಸು ಮಾಡುತ್ತಿದೆ ಬೈಂದೂರು ನೇಷನ್ ಲವರ್ ತಂಡ. ಉದ್ಯಮಿ ಬಾಬು ಪೂಜಾರಿ ಬೈಂದೂರು ಅವರ ಸಹಕಾರದಲ್ಲಿ ಪ್ರಶಾಂತ್ ದೇವಾಡಿಗ ಅವರ ನೇತೃತ್ವದಲ್ಲಿ ಬೈಂದೂರಿನಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಮೈದಾನದಲ್ಲಿ ಸೈನ್ಯಕ್ಕೆ ಸೇರುವ ಬಗ್ಗೆ ತರಬೇತಿ ನೀಡಲಾಗ್ತಾ ಇದೆ. ಬೈಂದೂರು ಭಾಗದ ಯುವ ಸೈನಿಕರಾದಂತಹ ಪ್ರಶಾಂತ್ ದೇವಾಡಿಗರವರ ನೇತೃತ್ವದಲ್ಲಿ ಹಾಗೂ ಖ್ಯಾತ ಉದ್ಯಮಿಗಳಾದಂತಹ ಗೋವಿಂದ ಬಾಬು ಪೂಜಾರಿಯವರ ಸಂಪೂರ್ಣ ಸಹಕಾರದೊಂದಿಗೆ ನೇಷನ್ ಲವರ್ಸ್ ಬೈಂದೂರು ಅನ್ನುವಂಥ ಒಂದು ದೊಡ್ಡ ತಂಡವನ್ನು ಕಟ್ಟಿಕೊಂಡಿದ್ದೇವೆ. ನೇಷನ್ ಲವರ್ಸ್ ಬೈಂದೂರು ತಂಡದ ಮೂಲ ಉದ್ದೇಶ ಏನಂದರೆ, ಎಲ್ಲ ಕರಾವಳಿ ಭಾಗದ ಹಾಗೂ ಬೈಂದೂರು ತಾಲೂಕಿನ ಎಲ್ಲ ಯುವಕರನ್ನು ಒಂದೆಡೆ ಸೇರಿಸಿ ದೇಶ ಪ್ರೇಮವನ್ನು ಹೆಚ್ಚಿಸಿ ಭಾರತೀಯ ಸೇನೆಗೆ ಸೇರಲಿಚ್ಛಿಸುವ ಎಲ್ಲ ಯುವ ಮನಸ್ಸುಗಳನ್ನು ಒಟ್ಟುಗೂಡಿಸಿ ಅವರಿಗೆ ಬೇಕಾಗುವಂಥ ಎಲ್ಲ ತರಬೇತಿಗಳನ್ನು ನೀಡಿ ಭಾರತಾಂಬೆಯ ಮಡಿಲಿಗೆ ಒಪ್ಪಿಸುವಂತಹ ದೊಡ್ಡ ಉದ್ದೇಶ ನಮ್ಮ ನೇಷನ್ ಲವರ್ಸ್ ಬೈಂದೂರು ತಂಡದಾಗಿರ್ತದೆ. ಸ್ನೇಹಿತರೆ, ಸಾಕಷ್ಟು ಯುವಕರಿಗೆ ತಾನು ಸೈನಿಕನಾಗಬೇಕನ್ನುವಂಥ ದೊಡ್ಡ ಆಸೆ ಇರ್ತದೆ. ಸಾಕಷ್ಟು ಯುವಕರಿಗೆ ದೇಶ ಸೇವೆ ಮಾಡಬೇಕನ್ನುವಂಥ ದೊಡ್ಡ ಆಸೆ ಇರ್ತದೆ ಸ್ನೇಹಿತರೆ. ಆದರೆ ಕರಾವಳಿ ಭಾಗದಲ್ಲಿ ಅದರ ತರಬೇತಿ ಬೆಳಗ್ಗೆ 5:30ರಿಂದ 8:30ರವರೆಗೂ ದೈಹಿಕ ಪರೀಕ್ಷೆಗೆ ತರಬೇತಿ ನಡೆಯುತ್ತೆ. ದೈಹಿಕ ಕಸರತ್ತುಗಳ ತರಬೇತಿ ನೀಡುವುದರ ಜೊತೆಗೆ ಸೈನ್ಯಕ್ಕೆ ಲಿಖಿತ ಪರೀಕ್ಷೆಗಳ ಮಾದರಿ ಮತ್ತು ಅದು ಯಾವ ರೀತಿ ನಡೆಯುತ್ತೆ, ಅದನ್ನು ಹೇಗೆ ತಯಾರಿ ನಡೆಸಬೇಕು ಅನ್ನೋದ್ರ ಬಗ್ಗೆಯೂ ಮಾಜಿ ಸೈನಿಕರಿಂದ ತರಬೇತಿ ನೀಡಲಾಗುತ್ತೆ. ವಿವಿಧ ರೀತಿಯ ದೈಹಿಕ ತರಬೇತಿ ನೀಡಿ ಯುವಕರನ್ನ ಸದೃಢನಾಗಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸೈನ್ಯ ಸೇರಬೇಕು ಅಂತ ಸುಂದರ ಕನಸು ಕಟ್ಟಿಕೊಂಡ ಯುವಕರಿಗೆ ಈ ರೀತಿಯಲ್ಲಿ ತರಬೇತಿ ಮಾಹಿತಿ ಸಿಕ್ಕಿದ್ರೆ ತಾಯಿ ಭಾರತೀಯ ಸೇವೆ ಮಾಡಲು ಹಳ್ಳಿಯಿಂದಲೂ ಯುವಕರು ಮುಂದೆ ಬರ್ತಾರೆ. ಭವ್ಯ ಭಾರತ ಬಲಿಷ್ಠ ಸೈನ್ಯಕ್ಕೆ ಗ್ರಾಮೀಣ ಯುವಕರ ಸೇವೆಯೂ ಸಿಕ್ಕಿದಂತಾಗುತ್ತೆ ಅನ್ನೋದು ಈ ಒಂದು ತರಬೇತಿ ಸಂಸ್ಥೆಯ ಮುಖ್ಯ ಆಶಯ.